ಇವರ ಕಾಯಕ ತೆಂಗಿನಕಾಯಿ ಕೀಳೋದು. ಅದೊಂದು ದಿನ ತೆಂಗಿನಕಾಯಿ ಬೀಳುತ್ತಿದ್ದಂತೆ ಅವರು ಬಿದ್ದರು. ಬೆನ್ನು ಮೂಳೆ ಮುರಿದು ಸ್ವಾಧೀನ ಕಳೆದುಕೊಂಡು ಬದುಕೇ ಮುಗಿದು ಹೋಯಿತು ಅನ್ನುವಷ್ಟರಲ್ಲಿ ಸ್ವಾಭಿಮಾನದ ಪ್ರಜ್ಞೆ ಅವರನ್ನ ಎಚ್ಚರಿಸಿತು. ಅವರೀಗ ಮಾಡ್ತಾ ಇರೋ ಕಾಯಕ ಯಾವುದು ಗೊತ್ತಾ? ಉದಾಸೀನ ಪ್ರವೃತ್ತಿಯ ವ್ಯಕ್ತಿಗಳಿಗೆ ಮಾದರಿಯಾದ ಸ್ವಾಭಿಮಾನದ ಕತೆ ಇದು. ಇವರ ಹೆಸರು ಕಲ್ಮಾಡಿಯ ಜಯಣ್ಣ. ತೆಂಗಿನಕಾಯಿ ಕೀಳು ಜಯಣ್ಣ ಇವರ ನಾಮಧೇಯ. ತೆಂಗಿನ ಮರವೇರಿ ಕಾಯಿ ಕೀಳುವ ಉದ್ಯೋಗ ಇವರದ್ದಾಗಿತ್ತು. ಅದೊಂದು ದಿನ ಎತ್ತರದ ಮರವೇರಿ ಕಾಯಿಗಳೊಂದಿಗೆ ಜಯಣ್ಣನು ಉರುಳಿದ್ರು. ಬೆನ್ನು ಮೂಳೆ ಮುರಿಯಿತು. ಕಾಲುಗಳೆರಡು ಸ್ವಾಧೀನ ಕಳೆದುಕೊಂಡವು. 8 ಜನರಿರುವ ಮನೆಯ ಹಿರಿಯ ಮಗ 8 ವರ್ಷ ಹಾಸಿಗೆಯಲ್ಲಿ ಮಲಗಿದ್ದಲ್ಲಿ ಕಾಲ ಕಳೆದ್ರು. ಕಾಲಿಗೆ ಈಗಲೂ ಸ್ವಾಧೀನ ಬಂದಿಲ್ಲ. ಬೆನ್ನು ನೋವು ಕಡಿಮೆಯಾಗಿಲ್ಲ. ಆದರೆ ಸ್ವಾವಲಂಬನೆ ಅವರನ್ನು ಎಚ್ಚರಿಸಿದೆ. ಅಸಹಾಯಕತೆಯ ನಡುವೆಯೂ ಜೀವನ ಪ್ರೀತಿ ಅವರನ್ನು ಪ್ರೇರೇಪಿಸಿದೆ. ಸ್ವಾಭಿಮಾನದ ಪ್ರೀತಿ ಸೋಲಾರ್ ವಿದ್ಯುತ್ ಚಾಲಿತ ಸಣ್ಣ ಬಂಡಿಯನ್ನು ಬಳಸಿ ಎಳ್ನೀರು ವ್ಯಾಪಾರದಲ್ಲಿ ಅವರನ್ನು ತೊಡಗಿಸಿಯೇ ಬಿಟ್ಟಿದೆ. ಮಲ್ಪೆ ಕಡಲ ಕಿನಾರೆಗೆ ಹೋಗುವಾಗ ಕಲ್ಮಾಡಿಯ ಸೇತುವೆಯ ಬಳಿ ಬೊಬ್ಬರೆಯ ಗುಡ್ಡಕ್ಕೆ ಹೋಗುವ ದ್ವಾರದ ಮುಂದೆ ಚಿಕ್ಕ ಗಾಡಿಯಲ್ಲಿ ಇವರು ಬೊಂಡದ ಮುಂದೆ ಕೂತ್ಕೋತಾರೆ. ಸಂಜೆ 4ರಿಂದ 8 ಗಂಟೆಯವರೆಗೆ ಇವರ ಬೊಂಡ ವ್ಯಾಪಾರ. ಎಳ್ನೀರು ಕುಡಿಯೋಕೆ ಬಂದವರಿಗೆ ಬಂಡಿಯೊಳಗೆ ಕೂತಿದ್ದು ಅವರ ಹಸನ್ಮುಖ ಎಲ್ಲರನ್ನ ಸೆಳೆದು ಬಿಡುತ್ತೆ. ಬಂದ ಗಿರಾಕಿಗಳಿಗೆ ಬೊಂಡ ಕೆತ್ತುವುದನ್ನು ನೋಡಿದ್ರೆ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದವರೆಂದು ಗೊತ್ತೇ ಆಗಲ್ಲ. ಎಳ್ನೀರು ಕುಡಿಯೋದಕ್ಕೆಂದು ಇಳಿಯುವವರು ಅವರ ಕಾಲನ್ನ ಗಮನಿಸಿದ್ರೆ, ಕತೆ ಕೇಳಿದ್ರೆ ಅವರ ಆತ್ಮವಿಶ್ವಾಸದ ಚಿಲುಮೆ ಎಂಥವರನ್ನ ನಾಚಿಸಿ ಬಿಡುತ್ತೆ. ಹಾಸಿಗೆಯಲ್ಲೇ ಇದ್ದ 8 ವರ್ಷದ ಸೋಲನ್ನ ಗೆದ್ದುಕೊಳ್ಳಬೇಕೆಂದ ಹಠ ನನ್ನದು ಎನ್ನುತ್ತಾ ತಾನಿವತ್ತು ಸ್ವಾವಲಂಬನೆಯ ಬದುಕನ್ನು ಕಂಡುಕೊಳ್ಳುತ್ತಿರಲು ನೆರವಾದ ಸಂಸ್ಥೆ ವ್ಯಕ್ತಿಗಳನ್ನು ನೆನೆಯುವಾಗ ಅವರ ಕಣ್ಣಂಚಿನಲ್ಲಿ ಹಾಸಿಗೆ ಹಿಡಿದಿದ್ದ ಜಯಣ್ಣಂಗೆ ಸ್ನೇಹಿತರೊಬ್ಬರು ಕನ್ಯಾಡಿಯಲ್ಲಿರುವ ಸೇವಾ ಭಾರತಿಯ ಮಾಹಿತಿ ನೀಡಿದರಂತೆ. ಆ ಸಂಸ್ಥೆ ನಡೆಸುತ್ತಿದ್ದ ಶಿಬಿರಕ್ಕೆ ಇವರು ಸೇರಿದರು. ಒಟ್ಟು 40 ಮಂದಿಯಲ್ಲಿ 5 ಜನರನ್ನು ಆಯ್ಕೆ ಮಾಡಿ ಬೆಂಗಳೂರಿನ APD ಸಂಸ್ಥೆಯ ಶಿಬಿರಕ್ಕೆ ಕಳಿಸಿಕೊಡಲಾಯಿತಂತೆ. ಅಲ್ಲಿ ಚಿಕಿತ್ಸೆ ಹಾಗೂ ಆತ್ಮವಿಶ್ವಾಸ ತುಂಬಿ ಇವರು ಮಾಡಬಹುದಾದ ಉದ್ಯೋಗವನ್ನು ಮನಗಾಣಿಸಿ ಅದಕ್ಕೆ ಬೇಕಾದ ವಾಹನವನ್ನು ಉಚಿತವಾಗಿ ತಯಾರಿಸಿಕೊಟ್ಟರಂತೆ. ನಿಜಕ್ಕೂ ಇವರು ಪ್ರತಿಯೊಬ್ಬರಿಗೆ ಪ್ರೇರಣೆ. ಈ ರೀತಿಯ ನೋವಿನಿಂದ ಬಳಲುತ್ತಿರುವವರಿಗೆಲ್ಲ ಮಾದರಿ. ಮಲ್ಪೆಗೆ ಹೋದಾಗ ಕಲ್ಮಾಡಿ ಸೇತುವೆ ಸಮೀಪದ ಇವರ ಗಾಡಿ ಅಂಗಡಿಯಿಂದ 1 ಎಳ್ನೀರು ಕೊಂಡು ಕುಡಿದರೆ ಅದು ಜಯಣ್ಣನ ಸ್ವಾವಲಂಬನೆಯ ಬದುಕಿಗೆ ನಾವೆಲ್ಲ ಪ್ರೋತ್ಸಾಹ ನೀಡಿದಂತಾಗುತ್ತದೆ. ಮಲ್ಪೆಗೆ ಬಂದರೆ ಜಯಣ್ಣನ ಹತ್ರ ಹೋಗಿ ಬೊಂಡ ಕುಡಿಯದೆ ವಾಪಸ್ ಬರಬೇಡಿ ಆಯ್ತಾ?